ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ವಿನಾಯಕ್. ಈ ವಿಡಿಯೋ ನೋಡೋಕ್ಕಿಂತ ಮುಂಚೆ ನೀವು ನನ್ನ ಚಾನಲ್ಗೆ ಹೊಸವರಾಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ಈ ಜಗತ್ತಿನಲ್ಲಿ ಅಸಂಖ್ಯಾತರ ರಹಸ್ಯಗಳು ಕೂಡಿವೆ. ಕೆಲವೊಂದನ್ನು ವಿಜ್ಞಾನಿಗಳು ಈಗಲೂ ಕೂಡ ಕಂಡು ಹಿಡಿಯಲಾಗಲಿ ಅಥವಾ ಭೇದಿಸಲಾಗಲಿ ಸಾಧ್ಯವಾಗಿಲ್ಲ. ಅಂತಹದೇ ರಹಸ್ಯದಲ್ಲಿ ಬರ್ಮುಡಾ ಟ್ರಯಾಂಗಲ್ ಕೂಡ ಒಂದು. ಅಮೆರಿಕದ ಪೂರ್ವ ಭಾಗದಲ್ಲಿರುವ ಈ ಬರ್ಮುಡಾ ಟ್ರಯಾಂಗಲ್ ಜಗತ್ತಿನ ಅತ್ಯಂತ ಅಪಾಯಕಾರಿ ಸ್ಥಳವಾಗಿದೆ. ಈ ಪ್ರದೇಶದಲ್ಲಿ ಮೇರಿ ಸೆಲೆಸ್ಟ್ರಿ ಎಂಬ ವ್ಯಾಪಾರಿ ಹಡಗು ಕಣ್ಮರೆಯಾಗಿತ್ತು. 1945 ಮತ್ತು 1965 ನಡುವೆ ಸುಮಾರು 8 ಹಡಗುಗಳು ನಿಗೂಢವಾಗಿ ಕಣ್ಮರೆಯಾಗಿತ್ತು. ಆದರೆ ಅವುಗಳ ಅವಶೇಷಗಳು ಇದುವರೆಗೂ ಪತ್ತೆಯಾಗಿಲ್ಲ. ಜಗತ್ತಿನ ಅತ್ಯಂತ ಅಪಾಯಕಾರಿ ಸ್ಥಳವಾಗಿರುವ ಬರ್ಮುಡಾ ಟ್ರಯಾಂಗಲ್ ನ ರಹಸ್ಯ ಲಕ್ಷಾಂತರ ವರ್ಷಗಳ ಹಿಂದೆಯೇ ಸೃಷ್ಟಿಯಾಗಿತ್ತು ಎಂದು ಹೇಳಲಾಗುತ್ತದೆ. ಇಲ್ಲಿಯವರೆಗೆ ಯಾವುದೇ ವಿಜ್ಞಾನಿಗಳು ಭೇದಿಸಲಾಗದ ರಹಸ್ಯವನ್ನು ನಾವು ರಾಮಾಯಣದಲ್ಲಿ ಕಾಣಬಹುದಾಗಿದೆ. ಹೌದು, ಹಿಂದಿನ ವಿಡಿಯೋದಲ್ಲಿ ನಾನು ಕೊನೆಯಲ್ಲಿ ಬರ್ಮುಡಾ ಟ್ರಯಾಂಗಲ್ನಲ್ಲಿ ಹಡಗು ಮತ್ತು ವಿಮಾನಗಳು ನಾಪತ್ತೆಯಾಗುತ್ತಿರುವುದಕ್ಕೆ ರಾಮಾಯಣದ ಆ ಘಟನೆ ಕಾರಣ ಎಂದು ಹೇಳಿದ್ದೆ. ಈ ಬರ್ಮುಡಾ ಟ್ರಯಾಂಗಲ್ ಬಗ್ಗೆ ರಾಮಾಯಣದ ಕನೆಕ್ಷನ್ ಇರುವ ಬಗ್ಗೆ 2 ರೀತಿಯ ಊಹೆಗಳಿವೆ. ಅವುಗಳಲ್ಲಿ ಮೊದಲನೆಯದು, ಸೀತಾಮಾತೆಯನ್ನು ಹುಡುಕಿಕೊಂಡು ಹನುಮಂತ ಹೊರಟಾಗ ಅವನು 7 ಸಮುದ್ರಗಳನ್ನು ದಾಟಿ ಆಮೇಲೆ ಶ್ರೀಲಂಕಾಕ್ಕೆ ಹೋಗಬೇಕಾಗಿರುತ್ತದೆ. ಹೀಗೆ ಆ 7 ಸಮುದ್ರದಲ್ಲಿ ಒಂದರ ಮೇಲೆ ಹಾರುತ್ತಿರುವಾಗ ಸಮುದ್ರದಲ್ಲಿದ್ದ ರಾಕ್ಷಸ ಮಹಿಳೆಯೊಬ್ಬಳು ಹನುಮಂತನ ನೆರಳನ್ನು ಹಿಡಿಯುತ್ತಾಳೆ. ಇದರಿಂದಾಗಿ ಕೋಪಗೊಂಡ ಹನುಮಂತ ಆ ಸಮುದ್ರ ರಾಕ್ಷಸಿಯನ್ನು ವಧಿಸಿ ಮುನ್ನಡೆಯುತ್ತಾನೆ. ಆದರೆ ಆ ಸಮುದ್ರ ರಾಕ್ಷಸಿ ಅಗೋಚರ ಶಕ್ತಿ ಈಗಲೂ ಬರ್ಮುಡಾ ಟ್ರಯಾಂಗಲ್ನಲ್ಲಿ ರಹಸ್ಯಮಯವಾಗಿ ಜೀವಂತವಾಗಿ ಉಳಿದಿದೆ ಎಂದು ಹೇಳಲಾಗುತ್ತಿದೆ. ಇದೇ ಅಗೋಚರ ಶಕ್ತಿ ಅಲ್ಲಿಗೆ ಹೋಗುವ ಹಡಗು ಮತ್ತು ವಿಮಾನಗಳ ನೆರಳು ಕಂಡರೂ ಕೂಡ ಅವುಗಳನ್ನು ತಡೆದು ತನ್ನೊಳಗೆ ನುಂಗಿ ಬಿಡುತ್ತಾಳೆ ಎಂದು ಹೇಳಲಾಗುತ್ತಿದೆ. ಇದು ನಾವು ಹೇಳಿರುವ ವಿಚಾರಗಳಲ್ಲಿ ಮೊದಲನೇ ವಿಚಾರವಾದರೆ, ಇನ್ನು 2ನೇ ವಿಚಾರ, ಇತಿಹಾಸದ ಶ್ರೇಷ್ಠ ಜ್ಞಾನಿ ಮತ್ತು ಪ್ರತಾಪಿ ರಾಜ ಲಂಕಾಧಿಪತಿ ರಾವಣ ಶಿವನ ಪರಮ ಭಕ್ತನಾಗಿದ್ದ. ಮರ್ಯಾದಾ ಪುರುಷೋತ್ತಮ ರಾಮ ಹಾಗೂ ರಾವಣ ನಡುವೆ ಯುದ್ಧ ಪ್ರಾರಂಭವಾಗುತ್ತಿದ್ದಾಗ ಶಿವನು ಮಂಡೋದರಿಯ ಬಳಿ ಹೋಗಿ ರಾವಣನ ಹೊಕ್ಕಳಿಂದ ಮಣಿಯೊಂದನ್ನು ತರಲು ಹೇಳಿದ್ದ. ಅದೇ ರೀತಿ ಮಂಡೋದರಿ ಆ ಮಣಿಯನ್ನು ತಂದು ಕೊಟ್ಟಳು. ಅದಾದ ಬಳಿಕ
ರಾವಣನ ಅಂತ್ಯ ಖಚಿತವಾಯಿತು. ಆದರೆ ಆ ಮಣಿಯ ಪ್ರಭಾವ ಎಷ್ಟಿತ್ತೆಂದರೆ ಇದು ಜಗತ್ತಿನ ಎಲ್ಲ ಜೀವಜಂತುಗಳ ಪಾಲಿಗೆ ಅತ್ಯಂತ ಅಪಾಯಕಾರಿಯಾಗಿತ್ತು. ಆ ಮಣಿಯನ್ನು ಏನು ಮಾಡಬೇಕೆಂದು ತೋಚದ ಶಿವನು ಹನುಮನನ್ನು ಕರೆದು ಆ ಮಣಿಯನ್ನು ಒಂದು ಸುರಕ್ಷಿತ ಜಾಗಕ್ಕೆ ಕೊಂಡೊಯ್ದು ಇಡುವಂತೆ ಹೇಳಿದನು. ಆಗ ಹನುಮ ಆ ಮಣಿಯನ್ನು ಅಮೆರಿಕದ ಪೂರ್ವ ತಟದಲ್ಲಿರುವ ಅಟ್ಲಾಂಟಿಕ್ ಮಹಾಸಾಗರದ ಮಧ್ಯೆ 14 ಲಕ್ಷ ಚದರ ಕಿಲೋಮೀಟರ್ನಷ್ಟು ಆಳದಲ್ಲಿ ಅದನ್ನು ಅಡಗಿಸಿಟ್ಟ ಎಂದು ಹೇಳಲಾಗುತ್ತದೆ. ಇದೇ ಕಾರಣದಿಂದ ಯಾವುದೇ ವಸ್ತು ಆ ಪ್ರದೇಶದ ಮೇಲಿಂದ ಅಥವಾ ಹತ್ತಿರಕ್ಕೂ ಹೋದರೂ ಸಹ ಅವುಗಳನ್ನು ಆ ಜಾಗ ತನ್ನೆಡೆಗೆ ಸೆಳೆದು ಲೀನ ಮಾಡಿಕೊಂಡು ಬಿಡುತ್ತದೆ ಎಂದು ಹೇಳಲಾಗುತ್ತಿದೆ. ಬರ್ಮುಡಾ ಟ್ರಯಾಂಗಲ್ ರಹಸ್ಯ ಹನುಮನಿಗೆ ಸಂಬಂಧಿಸಿದೆ. ಈ ಮಾಹಿತಿ ಮೊಟ್ಟ ಮೊದಲನೇ ಬಾರಿಗೆ DVI ನ್ಯೂಸ್ನಲ್ಲಿ ಪ್ರಸಾರವಾಗಿತ್ತು. ನೋಡಿದ್ರಲ್ಲ ಸ್ನೇಹಿತರೆ, ಯಾವ ವಿಜ್ಞಾನಿಗಳೂ ಭೇದಿಸಲಾಗದ ರಹಸ್ಯಕ್ಕೆ ಉತ್ತರ ನಮ್ಮ ರಾಮಾಯಣದಲ್ಲಿದೆ. ಇದು ನಮಗೆ ಹೆಮ್ಮೆಯ ವಿಚಾರವೇ ಸರಿ. ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಸ್ನೇಹಿತರೆ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ಇದೇ ರೀತಿ ಇನ್ನೂ ಕುತೂಹಲಕಾರಿ ವಿಡಿಯೋಗಳನ್ನು ಮಾಡ್ತೀನಿ ಗೆಳೆಯರಿ. ಧನ್ಯವಾದಗಳು.